ಮತ್ತೆ ನ್ಯೂಸ್ ಟೈಮ್ಗೆ ಸ್ವಾಗತ. ಇತಿಹಾಸ ಪ್ರಸಿದ್ಧ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ 2020 ಜನವರಿ 22ರಿಂದ ಫೆಬ್ರವರಿ 3ರವರೆಗೆ ವಿಜೃಂಭಣೆಯಿಂದ ನಡೆಯಲಿರುವ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಕೋಟಿ ಜಪ ಯಜ್ಞಕ್ಕೆ ಚಾಲನೆ ನೀಡಲಾಯಿತು. ಹೆಕ್ಕಾರು ಹಾಗೂ ಮೂರು ಕಾವೇರಿಯಿಂದ ಪಾದಯಾತ್ರೆಯಲ್ಲಿ ಬಂದ ಭಕ್ತರು ಸಿತ್ಲ ಮೈದಾನದಲ್ಲಿ ಸಂಕಲ್ಪಕ್ಕೆ ವ್ಯವಸ್ಥೆಗೊಳಿಸಿದ ಸ್ಥಳದಲ್ಲಿ ಸೇರಿ ಧಾರ್ಮಿಕ ಕಾರ್ಯದಲ್ಲಿ ಪಾಲ್ಗೊಂಡರು. ಸಹಸ್ರಾರು ಭಕ್ತರು ಸೇರಿ ಮಂತ್ರ ಸಂಕಲ್ಪದಲ್ಲಿ ಭಾಗಿಯಾದರು. ಸುಮಾರು 5,000ದಷ್ಟು ಭಕ್ತರು ಈ ಸಂದರ್ಭ ಕೋಟಿ ಜಪ ಯಜ್ಞ ದೀಕ್ಷೆ ಪಡೆದಿದ್ದು, ಈಗಾಗಲೇ ಸುಮಾರು 20,000 ಮಂದಿ ನೋಂದಣಿ ಮಾಡಿದ್ದಾರೆ. ಭಗವಾನ್ ಮಂಗಲಾಯತನೋ ಹರಿಃ ಶುಭವಿದೌ ಅಸ್ಮದಾನಿ ಗೃಹಾಂ ಶ್ರೀಮನ್ಮಧ್ವಾಚಾರ್ಯಾಣಾಂ ಹೃತ್ಕಮಲ ಮಧ್ಯ ನಿವಾಸಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ವಿರುದ್ಧ ಚತುರ್ಮೂರ್ತಿಯ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ. ದೇವಸ್ಥಾನದಲ್ಲಿ ಇಂದಿನಿಂದ ಸಂಕಲ್ಪಕ್ಕೆ ಅವಕಾಶವಿದ್ದು, ಉಭಯ ಜಿಲ್ಲೆಗಳ ಧಾರ್ಮಿಕ ಕೇಂದ್ರಗಳಲ್ಲಿ ಮಾತ್ರವಲ್ಲದೆ ಮುಂಬೈ, ಬೆಂಗಳೂರು, ಪುಣೆಯಲ್ಲಿಯೂ ಸಂಕಲ್ಪಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸ್ಕಂದ ಭಟ್ಕಳಂದಲೇ ಮಂತ್ರ ದೀಕ್ಷೆಯ ವಿಧಿವಿಧಾನವನ್ನು ತಿಳಿಸಿ 108 ಸಲ ಮಂತ್ರ ಬೋಧಿಸಿದರು. ಸಿತ್ಲ ಮೈದಾನದಲ್ಲಿ ಮಂತ್ರ ದೀಕ್ಷೆಗೆ ಬಂದವರಿಗೆ ಸುಮಾರು 10 ಕೌಂಟರ್ಗಳ ಮೂಲಕ ಉಪಹಾರ ಹಾಗೂ ಊಟದ ವ್ಯವಸ್ಥೆ ಮಾಡಲಾಯಿತು. ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಭಕ್ತರಿಗೆ ವಾಪಸ್ಸು ತೆರಳಲು 8 ಬಸ್ಸುಗಳ ವ್ಯವಸ್ಥೆಯೂ ಮಾಡಲಾಗಿತ್ತು. ಕೋಟಿ ಜಪ ಯಾಜ್ಞೆಯಲ್ಲಿ ಮಣಿಪಾಲದ ಮೋಹನ್ ದಾಸ್ ಸ್ವಾಮೀಜಿ, ಕೊಂಡೆವೂರು ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಕಟೀಲು ದೇವಳದ ಅಸ್ರನ್ನ ಬಂಧುಗಳು, ಕಟೀಲು ಆಡಳಿತ ಮಂಡಳಿ ಅಧ್ಯಕ್ಷ ಸನತ್ ಕುಮಾರ್ ಶೆಟ್ಟಿ ಕೊಡಿಯಲ್ಗುತ್ತು, ಬ್ರಹ್ಮಕಲಶೋತ್ಸವದ ಸಮಿತಿ ಅಧ್ಯಕ್ಷ ಹಾಗೂ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಉಮಾನಾಥ್ ಕೋಟ್ಯಾನ್, ಉಡುಪಿ ಬಿಜೆಪಿಯ ಗೀತಾಂಜಲಿ ಸುವರ್ಣ, ಪೃಥ್ವಿರಾಜ್ ಆಚಾರ್ಯ ಮತ್ತಿತ್ತ ಗಣ್ಯರು ಭಾಗವಹಿಸಿದರು. ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಕೇವಲ 2 ಗ್ರಾಮಗಳಿಗೆ ಸೀಮಿತವಾಗದೆ ಇಡೀ ದೇಶದಲ್ಲೇ ಜಗತ್ ಪ್ರಸಿದ್ಧಿಯಾಗಿದೆ. 12 ವರ್ಷಕ್ಕೊಮ್ಮೆ ಬರುವ ಈ ಬ್ರಹ್ಮಕಲಶೋತ್ಸವದ ಜೊತೆ ಈ ಬಾರಿ ಕೋಟಿ ಜಪ ಯಜ್ಞ ನಡೆಯುತ್ತಿರುವುದು ವಿಶೇಷವಾಗಿದೆ. ಲೋಕ ಕಲ್ಯಾಣಕ್ಕಾಗಿ ಈ ಧಾರ್ಮಿಕ ಕಾರ್ಯಗಳು ನಡೆಯುತ್ತಿರುವುದು ಮಾತ್ರವಲ್ಲದೆ ನಮ್ಮ ಅಭಿಲಾಷೆಗಳನ್ನು ಪರಿಹರಿಸಬಹುದು, ನಂಬಿಕೆ ಮತ್ತು ಭಕ್ತಿಯಿಂದ ಆ ತಾಯಿಯನ್ನು ಒಲಿಸಬಹುದು ಎಂಬ ನಂಬಿಕೆಯಿಂದ ಇಷ್ಟು ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಈ ಬ್ರಹ್ಮಕಲಶದ ಜೊತೆಗೆ ಕೋಟಿ ದುರ್ಗಾ ಜಪಯಾಗದ ಮುಖಾಂತರ ವ್ಯಕ್ತಿಯ ಮನಸ್ಸಿಗೆ, ವ್ಯಕ್ತಿಯ ಬದುಕಿಗೆ ಮತ್ತು ಸಮಾಜದ ಒಳಿತಿಗೆ ಈ ಯಾಗ ನಡೀತದೆ. ಇವತ್ತು ಸಹಸ್ರ ಸಂಖ್ಯೆಯಲ್ಲಿ ಬಂದರೆ ಈ ವರ್ಷದ ಬ್ರಹ್ಮಕಲಶವು ಅದ್ದೂರಿಯಾಗಿ ನಡೀತದೆ. ಸಾಕ್ಷಿ